ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ 14ನೇ ಬಿಷಪ್ರಾಗಿ ಅತಿವಂದನೀಯ ರೆವರೆಂಡ್ ಫಾದರ್ ಪೀಟರ್ ಪಾವ್ಲ್ ಸಲ್ದಾನಾ ಅವರು ದೀಕ್ಷೆಯನ್ನ ಸ್ವೀಕರಿಸಿದರು. ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ 22 ವರ್ಷಗಳ ಬಳಿಕ ನಡೆದ ಈ ಐತಿಹಾಸಿಕ ಸಮಾರಂಭಕ್ಕೆ ಬೆಂಗಳೂರು, ಗೋವಾದ ಆರ್ಚ್ ಬಿಷಪ್ಗಳು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಬಿಷಪ್ಗಳು, ನೂರಾರು ಧರ್ಮಗುರುಗಳು, ಧರ್ಮ ಭಗಿನಿಯರು, ಸಹಸ್ರಾರು ಕ್ರೈಸ್ತ ಬಾಂಧವರು, ಗಣ್ಯರು, ಸಾರ್ವಜನಿಕರು ಸಾಕ್ಷಿಯಾತ್ರ. ವಿಶೇಷ ಬಲಿಪೂಜೆ ಸಹಿತ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ನೂತನ ಬಿಷಪ್ಗೆ ನಿರ್ಗಮನ ಬಿಷಪ್ ರೆವರೆಂಡ್ ಡಾಕ್ಟರ್ ಅಲೋಷಿಯಸ್ ಪಾವ್ಲ್ ಡಿಸೋಜಾ ಅವರು ವೇದಿಕೆಯಲ್ಲಿದ್ದ ಆರ್ಚ್ ಬಿಷಪ್ಗಳು ಹಾಗೂ ಬಿಷಪ್ಪರು ದೀಕ್ಷೆ ವಿಧಿವಿಧಾನ ನೆರವೇರಿಸಿದ್ರು. ರೋಮ್ನ ಪೋಪ್ ಪ್ರತಿನಿಧಿ ಮೊನ್ಸಿಂಜರ್ ಝೇವಿಯರ್ ಡಿ ಫೆರ್ನಾಂಡಿಸ್ ರವರು ಬಿಷಪ್ ನೇಮಕಾತಿಯ ಲ್ಯಾಟಿನ್ ಭಾಷೆಯ ಆದೇಶ ಪತ್ರ ವಾಚಿಸಿದ್ರು. ಫಾದರ್ ಜೋಸೆಫ್ ಮಾರ್ಟಿನ್ ಇಂಗ್ಲಿಷ್ನಲ್ಲಿ, ಫಾದರ್ ವಿಕ್ಟರ್ ಡಿಮೆಲೋ ಕೊಂಕಣಿಯಲ್ಲಿ ಆದೇಶವನ್ನ ಭಾಷಾಂತರಿಸಿದ್ರು. तांच्या दिसपट्ट्याची तावनूच कळीत आसले कित्याक आपूण सावन गवळ्याचें काम करते आसले देखून गवळ्याचे पिंतूर तांच्या दिसपट्ट्या चिणयेचें देव हेंच पिंतूर घेवन तांकां आपुणूच बरो गवळी म्हूण दाखोवन दिता. पवन काजमडका, V4 News 24/7 मंगळूरू.